ಇಂದು ನಾಡಿನೆಲ್ಲೆಡೆ 72ನೇ ಗಣರಾಜ್ಯೋತ್ಸವದ ಸಂಭ್ರಮ. ಕೊರೋನಾ ಹಿನ್ನೆಲೆಯಲ್ಲಿ ಈ ಬಾರಿ ಎಲ್ಲೆಡೆ ಸರಳ ಗಣರಾಜ್ಯೋತ್ಸವ ಆಚರಣೆ ನಡೆಯುತ್ತೆ. ಈ ಬಾರಿ ಮೈದಾನಗಳಲ್ಲಿ ಕಾರ್ಯಕ್ರಮ ನಡೆಯುವುದರ ಬದಲು ಎಲ್ಲರೂ ಸಾಮಾಜಿಕ ಜಾಲತಾಣಗಳಾದ ಫೇಸ್ಬುಕ್, ವಾಟ್ಸಪ್ ಮೂಲಕ ಗಣರಾಜ್ಯೋತ್ಸವದ ಶುಭಾಶಯ ಸಂದೇಶಗಳನ್ನು ವಿನಿಮಯ ಮಾಡಿಕೊಳ್ಳುತ್ತಿದ್ದಾರೆ. ಮಂಗಳೂರಿನಲ್ಲಿ ಪೊಲೀಸ್ ಕಮಿಷನರ್ ಆಗಿ ಅಧಿಕಾರ ವಹಿಸಿದ ಬಳಿಕ ಕಿಡಿಗೇಡಿಗಳಿಗೆ ಸಿಂಹಸ್ವಪ್ನರಾಗಿರುವ ಶಶಿಕುಮಾರ್ ಕೂಡ ಈ ಬಾರಿ ಗಣರಾಜ್ಯೋತ್ಸವದ ಸಂದೇಶವನ್ನ ನೀಡಿದ್ದಾರೆ. ವಿಶೇಷ ಅಂದ್ರೆ ಅವರು ಕರಾವಳಿಯ ತುಳು ಭಾಷೆಯಲ್ಲೇ ಸಂದೇಶವನ್ನು ನೀಡಿದ್ದಾರೆ. ಪ್ರತಿ ವರ್ಷ ನಾವು ಗಣರಾಜ್ಯೋತ್ಸವನ್ನ ಅದ್ದೂರಿಯಿಂದ ಆಚರಿಸುತ್ತೇವೆ. ಈ ಬಾರಿಯೂ ಇದನ್ನು ಆಚರಿಸಲಾಗುತ್ತಿದ್ದು ನಾಡಿನ ಜನತೆಗೆ ನನ್ನ ಮನದಾಳದ ಹಾರ್ದಿಕ ಶುಭಾಶಯಗಳು ಎಂದು ಅವರು ತುಳು ಭಾಷೆಯಲ್ಲೇ ಶುಭ ಹಾರೈಸಿದ್ದಾರೆ. ಪ್ರತಿ ವರ್ಷ ಜನವರಿ 25ಕ್ಕೂ ಲೋಕೋಡು ನಮ್ಮ ಭಾರತ ದೇಶದ ಗಣರಾಜ್ಯೋತ್ಸವ ಭಾರಿ ಗೌಜಡ ಆಚರಣೆ ಮಲ್ಪರೆ ಕುಡ್ಲದ ಮಾತಾ ಜನಕಲಿಗೆಲ್ಲ ಗಣರಾಜ್ಯೋತ್ಸವದ ಉಡಲ್ದಿಂಜಿನ ಸೊಲ್ಮೆಲು. ಪ್ರತಿ ವರ್ಷ ಜನವರಿ 25ಕ್ಕೂ ಲೋಕೋಡು ನಮ್ಮ ಭಾರತ ದೇಶದ ಗಣರಾಜ್ಯೋತ್ಸವ ಭಾರಿ ಗೌಜಡ ಆಚರಣೆ ಮಲ್ಪರೆ ಕುಡ್ಲದ ಮಾತಾ ಜನಕಲಿಗೆಲ್ಲ ಗಣರಾಜ್ಯೋತ್ಸವದ ಉಡಲ್ದಿಂಜಿನ ಸೊಲ್ಮೆಲು.